ಪತ್ರಿಕೆ ಓದುವ ಹವ್ಯಾಸ ಕಡಿಮೆಯಾಗುತ್ತಿರುವ ಈ ದಿನಗಳಲ್ಲಿ ಗ್ರಂಥಾಲಯ ಇದ್ದರೂ ಬಾಗಿಲು ಎಲ್ಲಿ ಎಂದು ತಿಳಿದಿರದ ಈ ಸೋಷಿಯಲ್ ಮೀಡಿಯಾ ಕಾಲಘಟ್ಟದಲ್ಲಿ ರಿಕ್ಷಾ ಚಾಲಕನೋರ್ವನ ಪುಸ್ತಕ ಪ್ರೇಮಕ್ಕೆ ಸಾಹಿತ್ಯ ಲೋಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಇತ್ತೀಚಿನ ದಿನಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಗ್ರಂಥಾಲಯಗಳಿದ್ದರೂ ಕೂಡ ವಿದ್ಯಾರ್ಥಿಗಳಲ್ಲಿ ಅಥವಾ ಓದುಗರಲ್ಲಿ ಪುಸ್ತಕಗಳ ಮೇಲಿನ ಒಲವು ಕಡಿಮೆಯಾಗ್ತಾ ಇದೆ. ಓದುಗರ ಸಂಖ್ಯೆಯೂ ಕೂಡ ಕ್ಷೀಣಿಸ್ತಾ ಇದೆ. ಇದರ ನಡುವೆಯೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುವ ಆಟೋ ರಿಕ್ಷಾ ಒಂದು ಚಾಲಕನ ಮನಸ್ಥಿತಿಯ ಫಲವಾಗಿ ಮಿನಿ ಲೈಬ್ರರಿಯಾಗಿ ಬದಲಾಗಿದ್ದು ಎಲ್ಲರನ್ನ ನಿಬ್ಬೆರಗಾಗುವಂತೆ ಮಾಡಿದೆ. ಹೌದು, ಬಂಟ್ವಾಳ ತಾಲೂಕಿನ ನೀರಪಾದಿ ನಿವಾಸಿ ಆಟೋ ಚಾಲಕ ಸುಶಾನ್ ಅವರು ತಮ್ಮ ರಿಕ್ಷಾದಲ್ಲಿ ಮಿನಿ ಲೈಬ್ರರಿಯನ್ನ ಸ್ಥಾಪಿಸಿ ಇದೀಗ ಜಿಲ್ಲೆಯಲ್ಲಿ ಗಮನವನ್ನು ಸೆಳೆದಿದ್ದಾರೆ. ಬಿಸಿ ರೋಡಿನಲ್ಲಿ ಆಟೋ ರಿಕ್ಷಾ ಚಾಲಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವ ಸುಶಾನ್ ಅವರ ಆಟೋ ರಿಕ್ಷಾದಲ್ಲಿ ಕಥೆ, ಕಾದಂಬರಿ, ದಿನಪತ್ರಿಕೆ ಹಾಗೂ ಮಕ್ಕಳ ಕಥೆಗಳನ್ನು ಇಡಲಾಗಿದೆ. ಅಷ್ಟೇ ಅಲ್ಲದೆ ಈ ರಿಕ್ಷಾದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಮೊಬೈಲ್ ಚಾರ್ಜರ್, ಪ್ರಥಮ ಚಿಕಿತ್ಸೆ ಕಿಟ್, ಸ್ವಚ್ಛತೆಗಾಗಿ ಕಸದ ಬುಟ್ಟಿ, ಕುಡಿಯಲು ನೀರು ಹಾಗೂ 2 ಗಿಡ ಹಾಗೂ ಸ್ಫೂರ್ತಿದಾಯಕ ಬರಹಗಳು ಕಾಣಸಿಗುತ್ತವೆ. ನಮಸ್ಕಾರ, ನನ್ನ ಹೆಸರು ಸುಶಾನ್ ಅಂತ. ನಾವು ಬಿಸಿ ರೋಡಿನಲ್ಲಿ ಆಟೋ ಓಡಿಸ್ತಾ ಇದ್ದೇವೆ. ನಮ್ಮದು ಆಟೋದಲ್ಲಿ ಸ್ಪೆಷಲ್ ಏನಂದರೆ ಲೈಬ್ರರಿ ಇಟ್ಟಿದ್ದೇವೆ. ಬುಕ್ಕು, ಎಲ್ಲ ಥರದ ಬುಕ್ಕುಗಳು, ಕತೆ, ಕಾದಂಬರಿಗಳು, ಮಕ್ಕಳ ಕತೆಗಳು, ಹಾಗೆ ನೀತಿ ಕತೆಗಳು, ಹಾಗೆ ಗಾದೆ ಮಾತುಗಳು ಎಲ್ಲ ಥರದ ಇಟ್ಟಿದ್ದೇವೆ. ಇದು ಯಾಕೆ ಇಟ್ಟಿದೆ ಅಂದರೆ ನಮ್ಮ ಮನೆಯಲ್ಲಿ ಬುಕ್ ಇರ್ತದೆ, ಅದು ಎಲ್ಲರಿಗೂ ಓದಲಿಕ್ಕೆ ಆಗೋದಿಲ್ಲ. ಹಾಗಾಗಿ ರಿಕ್ಷಾದಲ್ಲಿ ಇಟ್ಟರೆ ಎಲ್ಲರೂ ಬಂದು ಓದ್ಬೋದು, ಎಲ್ಲರಿಗೂ ಬಂದು ಎಲ್ಲರಿಗೆ ಓದ್ಬೋದು, ಕೊಂಡೋಗ್ಬೋದು. ರಿಕ್ಷಾದಲ್ಲಿ ಕೊಂಡೋಗಿ ಓದಿ ಮತ್ತೆ ತಂದು ಕೊಡ್ತಾರೆ. ಹಾಗೆ ನ್ಯೂಸ್ ಪೇಪರ್ ಇಟ್ಟಿದ್ದೇನೆ ಬೆಳಿಗ್ಗೆ ಓದುವಂಥದ್ದು. ಹಾಗೆ ಮೊಬೈಲ್ ಚಾರ್ಜರು, ಮತ್ತೊಂದು ಪ್ರಥಮ ಚಿಕಿತ್ಸೆಗೆ ಬೇಕಾಗಿರೋದು, ಏನಾದರೂ ತಾಗಿದರೆ ಹೆಚ್ಚು ಕಡಿಮೆ ಆದರೆ ಆಗ ಬೇಕಾಗಿರೋಂಥ ಐಟಮ್ಗಳು. ಮತ್ತು ಡಸ್ಟ್ಬಿನ್ ಇಟ್ಟಿದ್ದೇವೆ ಸ್ವಚ್ಛತೆಯ ಬಗ್ಗೆ. ಮತ್ತು ಚಾಕ್ಲೇಟ್ ಅದು ಇದೆಲ್ಲ ತಿಂದು ಹೊರಗಡೆ ಬಿಸಾಕಬಾರ್ದು, ಆ ಡಸ್ಟ್ಬಿನ್ನಿಗೆ ಹಾಕಬೇಕು. ನಾವು ಅದನ್ನು ಮತ್ತೆ ಏನಾದರೂ ಇಳುವರಿ ಮಾಡ್ತೇವೆ. ಹಾಗೆ ಮತ್ತು ಡ್ರಿಂಕಿಂಗ್ ವಾಟರ್, ಮತ್ತು 2 ಕಡೆಗಳಲ್ಲಿ ಗಿಡಗಳನ್ನು ನೆಟ್ಟಿದ್ದೇವೆ. ಒಂದು ನಮಗೆ ಉಸಿರಾಟದ ಇದಕ್ಕೆ ಬೇಕಾಗಿರುವಂಥದ್ದು ಸಾಲುಗಳು, ಚಂದವಾದ ಸಾಲುಗಳನ್ನೆಲ್ಲ ಹಾಕಿದ್ದೇವೆ. ರಿಕ್ಷಾ ಒಳಗಡೆ ಕೂತ್ಕೊಂಡು ಎಲ್ಲರೂ ನೋಡಲಿ, ಓದಬೇಕು. ನಮ್ಮ ಅನುಭವದ ಸ್ವಲ್ಪ ಇದು ಎಲ್ಲ ಇದೆ ಅದರಲ್ಲಿ. ದಿನನಿತ್ಯ ಪತ್ರಿಕೆ ಅದು ಹೇಳಿ ಆಯಿತು. ಇಷ್ಟೆಲ್ಲ ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮದು ಬೇರೆ ಕೆಲಸ ಇರ್ತದೆ. ಪೇಂಟಿಂಗ್ ಕೆಲಸ ಮಾಡ್ತೇನೆ ನಾನು, ಗೋಡೆಗಳಲ್ಲಿ ಚಿತ್ರ ಬಿಡಿಸೋದು, ಶಾಲೆಗಳಲ್ಲಿ, ಪಂಚಾಯತಿಗಳಲ್ಲಿ. ಅದರ ಜೊತೆಗೆ ಏನಾದರೂ ಅದು ಎಲ್ಲ ಯಾವುದು ಕೆಲಸ ಇಲ್ಲ ಅಂದರೆ ಕ್ಯಾಟ್ರಿಂಗ್ ಇರ್ತದೆ, ಮತ್ತು ಇಲ್ಲದಿದ್ದರೆ ಡ್ರೈವಿಂಗ್ಗೆ ಹೋಗ್ತೇನೆ. ಅದರ ಜೊತೆಗೆ ಈ ರಿಕ್ಷಾನು ಇರ್ತದೆ. ಬೀಚ್ ರೋಡಲ್ಲಿ ನಾವು ಓಡಿಸ್ತಾ ಇರೋದು. ಸಿನಿಮಾದಲ್ಲಿ ಅಂದರೆ ತುಳು ಫಿಲ್ಮಲ್ಲಿ ರಿಕ್ಷಾ ಡ್ರೈವರು, ಚಾಲಿ ಪೋಲಿಲು, ಹಾಗೆ ಬರ್ಸಾ ಫಿಲ್ಮು, ಇದರಲ್ಲೆಲ್ಲ ಆರ್ಟ್ ಡೈರೆಕ್ಷನ್ ಜೊತೆಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ಚಾಲಿ ಪೋಲಿಲು ಫಿಲ್ಮಿಗೆ ನಮಗೆ ಬೆಸ್ಟ್ ಆರ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ. ಅದು ನಮಗೆ ಖುಷಿಯ ವಿಚಾರ. ಈ ಐಡಿಯಾಕ್ಕೆ ಬಂದಂದರೆ ಅದೇ ನಮಗೆ ಚಿಕ್ಕಂದಿನಿಂದಲೂ ಬುಕ್ಕು ತಗೊಳ್ಳೋ ಹವ್ಯಾಸ ಇತ್ತು. ಜಾತ್ರೆಗಳಲ್ಲಿ, ವಸ್ತು ಮಳಿಗೆಯಲ್ಲಿ ಎಲ್ಲಿ ಹೋದರೂ ನಾನು ಒಂದೊಂದು ಬುಕ್ಕು ತಗೊಳ್ದೆ. ಅದೆಲ್ಲ ತಂದು ಮನೇಲಿ ಇಟ್ಟು ಓದಿ ಮನೇಲಿ ಇಡ್ತಿದ್ದೆ. ನನಗೆ ಒಬ್ಬನಿಗೆ ಓದಿದರೆ ಅದು ಏನು ಇದು ಆಗೋದಿಲ್ಲ. ಎಲ್ಲರಿಗೂ ಓದಬೇಕಂದ್ರೆ ಅದೇ ರಿಕ್ಷಾದಲ್ಲಿ ಸುಮಾರು ಜನ ಬರ್ತಾರೆ ಹೋಗ್ತಾರೆ, ಅವರೆಲ್ಲ ಬುಕ್ಕು ತೊಗೊಂಡು ಓದ್ತಾ ಇರ್ತಾರೆ. ಅದೊಂದು ನನಗೆ ಖುಷಿ. ವೃತ್ತಿಯಲ್ಲಿ ಆಟೋ ಚಾಲಕನಾಗಿದ್ದರೂ ಸುಶಾನ್ ಅವರು ಇದರ ಜೊತೆಗೆ ಪೇಂಟಿಂಗ್, ಚಿತ್ರ ಕಲಾವಿದನಾಗಿ ಕ್ಯಾಟರಿಂಗ್ ಹಾಗೂ ಡ್ರೈವಿಂಗ್ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಆಧುನಿಕ ತಂತ್ರಜ್ಞಾನ, ಮೊಬೈಲ್ ಗೀಳು ಮತ್ತು ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದ ಓದುಗರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗುತ್ತಿರುವ ಈ ದಿನಗಳಲ್ಲಿ ಆಟೋ ಚಾಲಕನ ವಿನೂತನವಾದ ಪರಿಕಲ್ಪನೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಿಶೋರ್ ಬಂಟ್ವಾಳ, ನಮ್ಮ ಕುಡ್ಲ 24x7.